ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜನವರಿ 22ರಿಂದ ಫೆಬ್ರವರಿ 3ರವರೆಗೆ ನಡೆಯುವ ಬ್ರಹ್ಮಕಲಶೋತ್ಸವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನಾನಾ ಕಡೆಗಳಿಂದ ಮೆರವಣಿಗೆ ಮೂಲಕ ಹೊರೆಕಾಣಿಕೆ ಅರ್ಪಿಸಲಾಗುತ್ತಿದ್ದು, ಜನವರಿ 26ರಂದು ಬಂಟ್ವಾಳದಿಂದ ನಡೆಯುವ ಮೆರವಣಿಗೆಗೆ ಭರದ ಸಿದ್ಧತೆ ನಡೆದಿದೆ. ಬಂಟ್ವಾಳ ಬಿಸಿ ರೋಡಿನ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಣಿಲ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ವಿವರಗಳನ್ನು ನೀಡಿದರು. ಜನವರಿ 22ರಂದು ಶಿಬರೂರು, ಅತ್ತೂರು, ಕೊಡೆತ್ತೂರು, ಜನವರಿ 23ರಂದು ಸಂಜೆ ಮಂಗಳೂರು, ಜನವರಿ 24ರಂದು ಬೆಳಗ್ಗೆ ಬಪ್ಪನಾಡು, ಉಳ್ಳಾಲ, ಸಂಜೆ ಬಜಪೆ, ಜನವರಿ 25ರಂದು ಕಾಸರಗೋಡು, ಸುಳ್ಯ, ಜನವರಿ 26ರಂದು ಬಂಟ್ವಾಳ ತಾಲೂಕು, ಜನವರಿ 27ರಂದು ಬೆಳಗ್ಗೆ ಪುತ್ತೂರು, ಸಂಜೆ ಕಾವೂರು, ಕಳತ್ತೂರು, ಜನವರಿ 28ರಂದು ಉಡುಪಿ ಮತ್ತು ಜನವರಿ 29ರಂದು ಬೆಳ್ತಂಗಡಿಯಿಂದ ಹೊರೆಕಾಣಿಕೆ ಬರಲಿದೆ ಎಂದು ಹೇಳಿದ ಸ್ವಾಮೀಜಿ, ಜನವರಿ 26ರಂದು ಬಂಟ್ವಾಳದಿಂದ ಹೊರಡುವ ಹೊರೆಕಾಣಿಕೆ ಮೆರವಣಿಗೆಯನ್ನು ಔಚಿತ್ಯಪೂರ್ಣವಾಗಿಸಬೇಕು. ದೇವತಾ ಸೇವೆ ಮತ್ತು ಸಮರ್ಪಣಾ ಮನೋಭಾವದಿಂದ ಆಗಮಿಸುವ ಭಕ್ತರಿಗೆ ಆ ದಿನ ಕ್ಷೇತ್ರಕ್ಕೆ ಬಿಸಿ ರೋಡಿನಿಂದ ಉಚಿತ ಬಸ್ ವ್ಯವಸ್ಥೆಯೂ ಇದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬಂಟ್ವಾಳ ತಾಲೂಕಿನಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳು, ಶಾಸಕರು, ಮಾಜಿ ಶಾಸಕರು, ಜನಪ್ರತಿನಿಧಿಗಳು, ಪಂಚಾಯತಿನ ಸದಸ್ಯರು, ಪಂಚಾಯತಿನ ಒಟ್ಟಿನಲ್ಲಿ ಶಾಲೆಯ ಅಧ್ಯಾಪಕರು ಎಲ್ಲ ಸೇರಿ ನಡೆತಕ್ಕಂಥ ಒಂದು ಒಳ್ಳೆಯ ಹೊರೆಕಾಣಿಕೆ ಆಗಬೇಕನ್ನುವಂಥ ಚಿಂತನೆಯನ್ನು ಮಾಡಿಕೊಂಡು ಇವತ್ತು ಆತ್ಮಗಳನ್ನು ಪ್ರೀತಿಯಿಂದ ಬಂದಿದ್ದಾರೆ. ಒಟ್ಟಿನಲ್ಲಿ ನಾಡಿನ ಈ ಹೊರೆಕಾಣಿಕೆ ಮೆರವಣಿಗೆ ಸುವಸ್ತುಗಳು ಹೇಗಿರಬೇಕು ಅಂತ ಹೇಳಿದರೆ, ಸಾವಯವ ಕೃಷಿಗೆ ಸಂಬಂಧಪಟ್ಟಂಥ ತರಕಾರಿಗಳು ಮತ್ತು ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಸಮರ್ಪಣೆ ಮಾಡೋದು ಮತ್ತು ಹೊರೆಕಾಣಿಕೆ ಸುವಸ್ತಿನಲ್ಲಿ ಬಂಗಾರವನ್ನು ನಾಗಮಂಡಲದ ಮೊದಲನೇ ದಿವಸ ಕರ್ಕೊಂಡು ಬಂದರೆ ಚೆನ್ನಾಗಿರ್ತದೆ. ಬಾಕಿ ಎಲ್ಲ ಸಮರ್ಪಣೆಯನ್ನು ಆಯಾ ದಿವಸ ತಂದರೆ ಒಳ್ಳೆಯದು. ಸಿಂಗಾರ ಮತ್ತು ಸಿಂಗಾರವನ್ನು ನಾವು ರಂಗೋಲಿಯಲ್ಲೇ ಅಲ್ಲಿ ತನಕ ತಂದುಕೊಡಲಿಕ್ಕೆ ಅವಕಾಶ ಆಗದವರಿಗೆ ಇಲ್ಲೇ ನಾವು ತಂದುಕೊಟ್ಟು